ಫೈನಲಿ ನೋಡಿ, ಅದು ನಿಮ್ಮಷ್ಟು ಹೈಟ್ ಉಂಟು ನೋಡಿ ಗಿಡ. ಹೌದು, ಮಳೆಗಾಲದಲ್ಲಿ ಸಮೇತ ಇಷ್ಟು ಬರುತ್ತೆ. ಈಗ ನಾವು ಸಂಜೆ ಸ್ವಲ್ಪ ತೋಟಕ್ಕೆ ಬಂದಿದ್ದೇವೆ. ಆದರೆ ಆ ರೆಸಿಪಿನ ಕೂಡ ಶೂಟ್ ಮಾಡಿ ಹಾಕ್ತೇನೆ. ಸೋ ಸ್ಯಾಟಿಸ್ಫೈಯಿಂಗ್, ಚೆನ್ನಾಗಿ ಉಂಟಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೇಗಿದ್ರೆ ಎಲ್ಲರೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ವಿತ್ ಮಾಮ್ ಇನ್ ಮೈ ಗಾರ್ಡನ್. ನಾವು ಸಂಜೆ ಸ್ವಲ್ಪ ತೋಟಕ್ಕೆ ಬಂದಿದ್ದೇವೆ. ಸ್ವಲ್ಪ ಕೆಲಸ ಉಂಟು, ಅದು ಸ್ವಲ್ಪ ನಾನು ಮತ್ತೆ ಮಗಳು ಮಾಡೋದು. ನಾನು ಅವ್ರಿಗೆ ಇಂಟ್ರೋ ಕೊಡಿ ಹೇಳಿದೆ, ನನಗೆ ಇಂಟ್ರೋ ಕೊಡ್ಲಿಕ್ಕೂ ಬಿಡದೆ ಅವರು ಸ್ಟಾರ್ಟ್ ಮಾಡಿದರು. ಸೊ ಇದೊಂದು ಲಾಸ್ಟ್ ಟೈಮ್ ನೆಡುವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸಿದೆ ನೋಡಿ, ಇಷ್ಟು ದೊಡ್ಡದಾಗಿದೆ. ಇದೀಗ ಇದಕ್ಕೆ ಸಪೋರ್ಟಿಗೆ ಅಮ್ಮ ಏನೋ ರೆಡಿ ಮಾಡ್ತಿದ್ದಾರೆ. ಸೊ ಇದು ಅದಾದಮೇಲೆ ಇಲ್ಲಿ ಉಂಟು ನೋಡಿ, ಇಲ್ಲಿ ಹೀಗೆ ಸಪೋರ್ಟಿಗೆ ಇಡ್ತಾರೆ ನೋಡಿ, ಅದೀಗ ರೆಡಿ ಮಾಡಲಿಕ್ಕೆ ಉಂಟು. ಎಂತ ಮಾಡ್ತಿದ್ದೀರಿ ಅಮ್ಮ? ಬಸ್ಸೆಲ್ಲ ನಾಟಿ ಮಾಡಿದ್ದಲ್ಲ ನಾವು, ಹಾಂ, ಇದಕ್ಕೆ ಒಂದು ಸಪೋರ್ಟಿಗೆ ಕೊಟ್ಟು ಬಾಳೆಕಲ್ಲಿ ಕಟ್ಟಿ ಮತ್ತೆ ಇದಕ್ಕೆ ಸ್ವಲ್ಪ ಮೇಲೆ ಬಂದು ಅಂತ ಮಂಟಪ ಹಾಕಬೇಕು, ಸ್ವಲ್ಪ ಸಣ್ಣ. ಬಿಸಿಲಿಗಲ್ಲ? ಬಿಸಿಲಿಗೆಲ್ಲ, ಇದು ಮೇಲೆ ಬರಲಿಕ್ಕೆ ಹೀಗೆ. ಇದು ಸೊ ಇದು ನೋಡಿ ರೆಡಿ ಆಯಿತು. ಈಗ ಇದು ಬಾಳೆ ಹಗ್ಗ, ಅದನ್ನೀಗ ಕಟ್ ಮಾಡಿ ಇದರ ಸಪೋರ್ಟಿಗೆ ಈಗ ಬಾಳೆದಿನಿಂದ ಮಾಡಿದ ಹಗ್ಗ ಅಂತಲೇ ಹೇಳ್ಬೋದು, ಯಾಕೆಂದರೆ ದಾರ ಅಲ್ಲ, ಸಪೂರ ಇಲ್ಲ, ಸ್ವಲ್ಪ ದಪ್ಪ ಉಂಟದು. ಅದು ಥಿಕ್ನೆಸ್ ತೋರಿಸ್ಬೋದು ಅದು ನೋಡಿ, ಇದು ದಪ್ಪ ಉಂಟು. ಮೊನ್ನೆ ಮಲ್ಲಿಗೆಗೆ ಅದು ದಾರ ಟೈಪ್ ಮಾಡಿದಲ್ಲ, ಇದನ್ನೀಗ ಕಟ್ಟಲಿಕ್ಕೆ ಯೂಸ್ ಮಾಡೋದು. ಒಂದು ತೋರಿಸುವ ಇಲ್ಲಿ, ಕೇರ್ಫುಲ್ ಆಗಿರಬೇಕು, ಗಿಡಕ್ಕೆ ಯಾವುದೇ ಹಾನಿ ಆಗಬಾರ್ದು ನೋಡಿ. ಹೀಗೆ ಕಟ್ಟಿ ಲೂಸ್ ಕಟ್ಟಿ ಅದಕ್ಕೊಂದು ಗಂಟು ಹಾಕಿದರೆ ಆಯಿತು. ಹಾಕಿದ್ರೆ ಅದು ತೋರಾಗ್ತದಲ್ಲ, ಅದ್ರ ಬೇರು ಎಂಥದ್ದು ಬಳ್ಳಿ. ಸೊ ಇದಕ್ಕೆ ಲೂಸ್ ಗಂಟು ಹಾಕ್ಬೇಕು ಹೀಗೆ ನೋಡಿ. ನಾಳೆ ಅಥವಾ ನಾಡ್ದು ಪುನಃ ಕಟ್ಟಿದ್ರೆ ಆಯಿತು, ಮೇಲೆ ಮೇಲೆ ಬಂದು ಅದು ಮೇಲೆ ಮೇಲೆ ಬೆಳೀತಾ ಬರುವಾಗ ಕಟ್ತಾ ಹೋಗಬೇಕು. ಅದಿನ್ನು ಸ್ಟ್ರೇಟಾಗಿ ಬೆಳೆಯುತ್ತೆ ಇದರಲ್ಲಿ, ಅದಕ್ಕೆ ಸಪೋರ್ಟ್ ಕೊಡೋದು. ಕೆಲವರು ಪೈಪನ್ನು ಕೂಡ ಯೂಸ್ ಮಾಡ್ತಾರಲ್ಲ, ಈ ಥರ ನಾವಿಲ್ಲಿ ಸ್ಟಿಕ್ಸ್ ಯೂಸ್ ಮಾಡಿದ್ದೇವೆ. ಸ್ಟಿಕ್ಸ್ ಇಲ್ಲ ಅಂದರೆ ಕೆಲವರು ಪೈಪನ್ನು ಕೂಡ ಯೂಸ್ ಮಾಡ್ತಾರೆ. ಅರಿವೆ ಸೊಪ್ಪು ರೆಡಿಯಾಗಿದೆ, ಅಮ್ಮ ತೆಗಿತಿದ್ದಾರೆ. ದಂಟು ಒಳ್ಳೇದುಂಟಲ್ಲ ಅದರದ್ದು, ನಾಳೆ ಪದಾರ್ಥ ಮಾಡು. ಸೊಪ್ಪು ಕೂಡ ಒಳ್ಳೆದುಂಟು, ಸೊಪ್ಪು ಕೂಡ ಒಳ್ಳೇದುಂಟು, ದಂಟು ಕೂಡ ಒಳ್ಳೇದುಂಟು. ಲಾಸ್ಟ್ ಟೈಮ್ ಮಾಡಿದ್ರಲ್ಲಿ ಅದು ಹುಳ ತಿಂದು ಒಂಥರ ಲೀವ್ಸ್ ಎಲ್ಲ ವೈಟ್ ವೈಟ್ ಆಗಿತ್ತು. ಈ ಸಲ ನೋಡಿ ಗಿಡ ಒಳ್ಳೇದುಂಟು. ಎಸ್, ಒಳ್ಳೇದುಂಟಾ? ಅದು ನಿಮ್ಮಷ್ಟು ಹೈಟ್ ಉಂಟು ನೋಡಿ ಗಿಡ. ಹೌದು, ಮಳೆಗಾಲದಲ್ಲಿ ಸಮೇತ ಇಷ್ಟು ಬರುವುದಿಲ್ಲ ನೋಡಿ, ಅಮ್ಮನಷ್ಟು ಹೈಟ್ ಉಂಟು. ನಾವು ಹಬ್ಬಕ್ಕೆಲ್ಲ ಇದು ಆ್ಯಕ್ಚುಲಿ ನೇಟಿವಿಟಿಗೆ ಸೆಪ್ಟೆಂಬರ್ 8 ಹಬ್ಬಕ್ಕೆ ನಾವಿದನ್ನು ಅಷ್ಟಮಿಗೆ ಚೌತಿಗೆ ಎಲ್ಲ ಇದೆಲ್ಲ ಬೇಕೇ ಬೇಕು. ನಾವು ಸ್ವಲ್ಪ ಬೇಗ ತಿಂತಿದ್ದೇವೆ ಇದನ್ನು. ಸೊ ಅದರಲ್ಲಿ ಇದಿರುತ್ತಲ್ಲ, ಸೀಡ್ಸ್ ಇರುತ್ತಲ್ಲ, ಬೀಜ ಉಂಟು, ಅದುಂಟಾ ನೆಡಲಿಕ್ಕೆ ಮತ್ತೆ? ಹೌದು. ಎಸ್, ಕಪ್ಪಾಗಿದೆ. ಓ ಬೀಜ ನೋಡಿ, ಬ್ಲ್ಯಾಕ್ ಕಲರ್ ನೋಡಿ, ಸೀಡ್ಸ್ ಕಾಣ್ತಾ ಉಂಟು. ಸೊ ನಾಳೆ ಪದಾರ್ಥಕ್ಕೆ ಅರಿವೆ ಸೊಪ್ಪು ಅದಂತ ನಂಗೆ ಗೊತ್ತಿಲ್ಲ. ಅರಿವೆ ಸೊಪ್ಪಿನ ಒಂದು ಪಲ್ಯ ಮಾಡ್ತಾರೆ ಅಮ್ಮ,
ಮತ್ತೆ ದಂಟುಗೆ ಹೆಸರು ಉಂಟಲ್ಲ, ಗ್ರೀನ್ ಗ್ರಾಮ್ ಅಂತ ಹೇಳ್ತೇವೆ, ಅದನ್ನು ಹಾಕಿ ಒಂದು ಗ್ರೇವಿ ಮಾಡ್ತಾರೆ. ಸೊ ಆದರೆ ಆ ರೆಸಿಪಿನ ಕೂಡ ಶೂಟ್ ಮಾಡಿ ಹಾಕ್ತೇನೆ. ಸೊ ನೋಡಿ, ನೋಡೋ ಖುಷಿ ಆಗುತ್ತಲ್ಲ, ತೋಟದಲ್ಲಿ ಉಂಟು ಅದಾದ್ರೆ ಅದು. ಅಮ್ಮನಿಗೆ ಖುಷಿ ಆಯ್ತಾ? ಖುಷಿ ಆಯ್ತು. ಮಳೆಗಾಲದ ದಂಟು ನೋಡಿ ಫ್ರೆಂಡ್ಸ್, ತುಂಬಾ ಒಳ್ಳೆದಾಗಿದೆ. ಇದು ಯಾರಿಗೆಲ್ಲ ಇಷ್ಟ ನಂಗಂತೂ ಗೊತ್ತಿಲ್ಲ. ಇದರ ಟೇಸ್ಟ್ ಒಂದು ಸೂಪರ್ ಆಗಿರುತ್ತೆ ನೋಡಿ. ಸೀಡ್ಸ್ ಕೂಡ ತುಂಬ ಉಂಟು, ತೆಗೆಯುವುದೇ ಇದನ್ನೆಲ್ಲ? ನಾನು ಸ್ವಲ್ಪ ತೆಗೆದು ನೋಡಿ, ಇದನ್ನು ಜಸ್ಟ್ ಇದರ ಬುಡಕ್ಕಿಗೆ ಹಾಕಿಟ್ರೆ ಆಯಿತು. ಕೆಲವೊಂದ್ಸಲ ಗಿಡ ಅಲ್ಲೇ ಬೆಳೆಯುತ್ತೆ, ಸೀಡ್ಸ್ ಉಂಟು ಅದರಲ್ಲಿ ತುಂಬ, ಅದರಲ್ಲೇ ಬೆಳೆಯುತ್ತೆ. ಮತ್ತೆ ಅದನ್ನು ತೆಗೆದು ನಾವು ಬೇರೆ ಕಡೆ ನಾಟಿ ಮಾಡಿ ನೋಡಿ, ತುಂಬ ಉಂಟು. ನೋಡಿ ಇದರಲ್ಲಿ ಅರಿವೆ ಸೊಪ್ಪಿನ ಸೀಡ್ಸ್ ನೋಡಿ, ಕಾಣಿಸ್ತಾ ಉಂಟಾ? ಅದು ಸ್ವಲ್ಪ ಇಡುವ ಈಗ, ಅದು ಸ್ವಲ್ಪ ಹಾಕೋದಕ್ಕೆ. ಸೊ ಇದನ್ನು ನಾವಿಡ್ತೇವೆ, ಇನ್ನೊಂದ್ಸಲ ನೆಡಲಿಕ್ಕೆ ಬೇಕಾಗುತ್ತೆ. ನೆಕ್ಸ್ಟಿಗೆ ಎಲ್ಲಿಗೆ? ಇದೆರಡು ಬುಡ ಉಂಟು ಮರಗೆಣಸಿದ್ದು. ಮರಗೆಣಸು ನೋಡಿ, ಅದು ತೆಗೆದು ತೆಗ್ದಾಯ್ತು. ನಾಳೆ ಒಂದು ಸಿಗ್ಬೋದಾ ಅದರಲ್ಲಿ? ಸಿಗ್ಬೋದಾ ನೋಡು, ನೋಡುವ. ನೋಡಿ ಸಿಕ್ಕಿತು. ವಾವ್, ತೆಗೆಯುವಾಗಲೇ ಸಿಕ್ಕಿತು ನೋಡಿ. ಓ ಸೋ ಗುಡ್. ನಮ್ಮಲ್ಲಿ ಅಕ್ಕೊಳ್ಳಿದುಂಟ ಅಂತಲ್ಲ ಇವತ್ತು, ಲಾಸ್ಟ್ ಟೈಮ್ ಸಿಗ್ಲಿಲ್ಲ. ಈಗ ನೋಡಿ ಮರಗೇನೋ ಸಿಕ್ಕಿತ್ತು ನೋಡಿ. ವಾವ್, ಸೋ ಫ್ರೆಶ್. ಇನ್ನೊಂದು ಇರ್ಬೋದಾ ಅಂತ ಅದರಲ್ಲಿ? ಒಂದೇ ಇದ್ದದ ನೋಡಿ. ಉಂಟು, ಕಟ್ಟಾಗಿದೆ, ಉಳ್ದಿದೆ ನೋಡಿ, ಇಲ್ಲಿ ಕಟ್ಟಾಗಿದೆ, ಉಳ್ದಿದ ಅಂತ ಅದ್ರಲ್ಲಿ. ಮೆಲ್ಲಗೆ ತೆಗಿಬೇಕು. ಇದರಲ್ಲಿ ಸಿಗ್ಬೋದಲ್ಲ ಒಂದು, ಬಟ್ ದಿಸ್ ಒನ್ ನನಗೆ ಸಾಕು, ನಿಮ್ಗೊಂದು ಸಿಗ್ಬೇಕಲ್ಲ. ಎಲ್ಲಿ ಉಳಿಯುತ್ತದು? ಅದೆಲ್ಲಿ ಉಂಟಲ್ಲಿ ಅಲ್ಲ, ಅದರಲ್ಲಿ ತೆಗಿವ ನೋಡಿ. ಅಲ್ಲಿ ಆ ಚಿಕ್ಕದಾ? ತುಂಡಾಯ್ತು. ಇದದು ಪೀಸ್ ಎಲ್ಲಿ? ಉಂಟು ಇದರಲ್ಲಿ. ಅದರಲ್ಲಿ ಉಂಟಾ? ಅದು ಹೋಗಿದೆ ನೋಡಿ. ಇದು ತೆಗಿವ. ಹಾಳಾಗಿದೆ ಅದು ಅರ್ಧ. ಇದದು ಅರ್ಧ ಪೀಸ್ ಹಾಳಾಗಿದೆ. ಇದು ಮಾತ್ರ ಲಕ್ಕಿ. ಫಸ್ಟ್ ಬೋನಿ ನೋಡಿ ಒಳ್ಳೆದುಂಟು, ಸೆಕೆಂಡ್ ಒನ್ ಒಳ್ಳೆದಿಲ್ಲ. ಈಗ ಲಾಸ್ಟ್ ಒನ್. ಇಲ್ಲಿ ಉಂಟು ನೋಡಿ. ಅದರದ್ದೇ ಆಚೆದ್ದ ಥರ್ಡ್ ಪ್ಲಾಂಟ್ ಇದೆ ಇದರ್ದ. ನೋಡಿ ಇಲ್ಲಿ ಆ ಚಿಕ್ಕದಲ್ಲ ಅಲ್ಲಿ ಉಂಟಲ್ಲ ನೋಡಿ. ಇದು ಕಟ್ಟಾಯ್ತು, ಇದು ಹುಡುಕ್ಬೇಕೀಗ. ಇಲ್ಲಿ ಚಿಕ್ಕ ಪೀಸ್, ಇಲ್ಲಿ ಕಟ್ಟಾಯ್ತು. ಇನ್ನೊಂದು ಇಲ್ಲಿ ಉಂಟು ನೋಡಿ, ಇಲ್ಲಿ ಉಂಟಲ್ಲ, ಇಲ್ಲಿ ಒಂದುಂಟು, ಇಲ್ಲಿ ಕಟ್ಟಾಗಿದೆ ನೋಡಿ. ಇದು ಒಳ್ಳೆದುಂಟು. ಸೊ ಎಷ್ಟು ಸಿಕ್ಕಿತು? ಇಷ್ಟಾಯಿತು. ಇನ್ನು ಕೂಡ ಉಂಟು ಇಲ್ಲಿ. ನಾವು ಹುಡುಕೋದು ಆ್ಯಕ್ಚುಲಿ ಮರಗೆಣಸು. ಒಂಥರ ಒಂದು ಸಿಕ್ಕಿದ್ರೆ ನಾವು ಒಂದು ಎಷ್ಟು ಖುಷಿ ಪಡ್ತಿದ್ದೇವೆ ಅಂದರೆ, ಒಂದು ಎಂತ ಹೇಳ್ತಾರೆ, ಟ್ರೆಜರ್ ಸಿಕ್ಕಿದ್ರೆ ಖುಷಿ ಆಗುತ್ತಲ್ಲ. ಎಂತ ಹೇಳ್ತಾರಮ್ಮ ಕನ್ನಡದಲ್ಲಿ ಟ್ರೆಜರಿಗೆ? ಗೊತ್ತಿಲ್ಲ ನನಗೆ. ಮತ್ತು ಲಾಸ್ಟ್ ಪ್ಲ್ಯಾಂಟ್ ಇದು. ಅದರಲ್ಲಿ ಒಂದು ಪೀಸ್ ಸಿಕ್ಕಿತ್ತು ನಮಗೆ ಆಗ. ಇದರಲ್ಲಿ ಈಗ ಸಿಗ್ಬೋದಾ? ಕಲ್ಲು ಬಿದ್ದಿದೆ. ಓ ಕಲ್ಲು ಬಿದ್ದಿದೆ. ಫೈನಲಿ ನೋಡಿ. ವಾವ್, ನೋಡಿ ನೋಡಿ ನೋಡಿ. ನಂಗೊಂದುಂಟು. ಇನ್ನೊಂದುಂಟಾ ನೋಡಿ. ಫೈನಲಿ ಸಿಕ್ಕಿತು. ಯಾರಿಗೆಲ್ಲ ಮರಗೆಣಸು ಇಷ್ಟ ಕಮೆಂಟ್ ಮಾಡಿ ನೋಡುವ. ವಾವ್, ಖುಷಿ ಆಯ್ತು ಇವತ್ತು. ಏನಂತ ಮುಗೀತಾ? ಫಸ್ಟ್ ಒನ್ನಲ್ಲಿ ಒಂದು ಸಿಕ್ಕಿತ್ತು, ಇನ್ನೊಂದು ಕಟ್ಟಾಗಿತ್ತು. ಕಟ್ ಅಂದರೆ ಅರ್ಧ ಹಾಳಾಗಿತ್ತು. ಸೆಕೆಂಡ್ ಒನ್ ಹೋಪ್ ತುಂಬ ಆಯಿತು ಜಾಸ್ತಿ ಸಿಗುತ್ತೆ ಅಂತ ಸಿಗಲಿಲ್ಲ. ಬಟ್ ಥರ್ಡ್ ಒನ್ ಸಿ ಐ ಆಮ್ ಸೋ ಹ್ಯಾಪಿ. ಇಲ್ಲ ಕಟ್ಟಾಗಿ ಸಿಕ್ಕಿತ್ತಲ್ಲ ನೋಡಿ, ಅದರದ್ದು ಪೀಸ್ ಕೂಡ ಸಿಕ್ಕಿತ್ತು. ಸೊ ಒಟ್ಟಿಗೆ ಎಷ್ಟು ಸಿಕ್ಕಿತ್ತು ಬಂದು ನೋಡುವ. ಇಲ್ಲೇ ಇತ್ತು ನಾನು. ಇದು ಕಟ್ ಮಾಡಲಿಲ್ಲ, ಇದು ಕಟ್ ಮಾಡಬೇಕು. ಮತ್ತು ಇದೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದು. ಇಷ್ಟುಂಟು.
ನಮ್ಗೆ ಒಂದ್ಸಲಕ್ಕೆ ಸಾಕಲ್ಲ ಉಪ್ಕರಿ ಮಾಡುದಾ. ಟಾಪಿಯೋಕಾ ಫ್ರಮ್ ಅವರ್ ಗಾರ್ಡನ್. ಓ ಅದು ಕಟ್ ವೇಸ್ಟ್ ಮಾಡಿದ್ರಿ ನೀವು. See how big it is. ಅಲ್ಲಿ ಒಂದು ಚಿಕ್ಕದುಂಟು ಪಿಟ್ಟೆ 1-2 ಪೀಸ್ ಆಗುತ್ತೆ ಇದರಲ್ಲಿ. ಬಟ್ ಸೊ ನೋಡಿ ಈಗ ಇಷ್ಟು ಸಿಕ್ಕಿದೆ. ಇದನ್ನೀಗ ಚೆನ್ನಾಗಿ ಇದನ್ನು ವಾಶ್ ಮಾಡಬೇಕು, ನೀರಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ನೀವು ಸ್ಟೋರ್ ಮಾಡಿಡ್ಬೋದು. ನಮಗೆ ನಾಳೆ ಮಾಡಲಿಕ್ಕೆ ನಾಳೆ ಮಾಡಲಿಕ್ಕೆ. ಸೊ ಈಗ ಚೆಂದ ಮಾಡಿ ಇದನ್ನು ವಾಶ್ ಮಾಡಿ ನೀರಲ್ಲಿ, ಮಣ್ಣೆಲ್ಲ ಹೋಗಬೇಕು. ಮಣ್ಣು ಉಂಟು ನೋಡಿ, ತುಂಬ ಉಂಟು ಮಣ್ಣೆಲ್ಲ ಹೋಗಬೇಕು. ಮತ್ತು ಇದನ್ನು ಡ್ರೈ ಮಾಡಿ ಸ್ವಲ್ಪ ಡ್ರೈ ಕ್ಲಾತಲ್ಲಿ ಇದನ್ನು ರಬ್ ಮಾಡಿ ಹಾಗೆ ಇಟ್ಟರೆ ಆಯಿತು. ನಾಳೆಗೆ ಪದಾರ್ಥ ಮಾಡಲಿಕ್ಕೆ ರೆಡಿ. ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೇನೆ, ಅದು ದುಕ್ಕರಿದು ರೆಸಿಪಿದು ವಿಡಿಯೋ ನಾನು ಹಾಕಿದ್ದೇನೆ. ಸೊ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತಿದ್ದೇನೆ. ಸೊ ಅದನ್ನು ಕೂಡ ನೀವು ನೋಡ್ಬೋದು. 1-2 ಸಲ ತೊಳಿಬೇಕಂತಲ್ಲ, ಅದ್ರ ಮಣ್ಣೆಲ್ಲ ಹೋಗ್ಲಿಕ್ಕೆ. ಒಂದ್ಸಲ ವಾಶ್ ಆಗಿದೆ, ಇನ್ನೊಂದ್ಸಲ ವಾಶ್ ಆಗಬೇಕು. ಅದು ಮರಗೆಣಸುವಿನ ಸ್ನಾನ. ಸೊ ಮತ್ತೆ ಏನೆಲ್ಲ ಇದೆ, ಇಲ್ಲೊಂದು ಹಾಗಲಕಾಯಿ ಆಗಿದೆ ಚಿಕ್ಕದು. ಒಂದೇ ತೆಗೆಯುವುದಾ ಇದನ್ನು ತೆಗಿಬೇಕಾ? ಅದೇನು ಸಣ್ಣದಾಗ ಲಾಸ್ಟ್ ಟೈಮ್ ಕೂಡ ಸಣ್ಣ ಇತ್ತಲ್ಲ, ಮರಿಷ್ಟು ಸ್ಮಾಲ್. ಅದು ಬಿಟ್ಟರೆ ಒಂಥರ ಎಲ್ಲ ಆಗಿ ಹಾಳಾಗ್ಬಿಡುತ್ತೆ ಅಲ್ಲಿ. ಅದಕ್ಕೆ ನಾವು ಸಂದಿರುವಾಗಲೇ ತೆಗೆದು ಬಿಡೋದು ಅದನ್ನು. ಇದನ್ನು ತೆಗೀರಿ. ಒಳ್ಳೆದುಂಟು, ಏನಿಲ್ಲ ಹುಳ ಏನಿಲ್ಲ. ಅದು ವಾವ್, ಸೋ ಫ್ರೆಶ್ ಅಲ್ಲ. ಒಳ್ಳೆ. ಸೊ ನೋಡಿ, ಲಾಸ್ಟ್ ಟೈಮ್ ಇದು ಪ್ಲ್ಯಾಂಟ್ ತುಂಬ ಚಿಕ್ಕದಿತ್ತು ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡುವಾಗ. ಈಗ ಇದರಲ್ಲಿ ಬದನೆ ಆಗಿದೆ. ಇಲ್ಲಿ ಒಂದಲ್ಲ, ಇಲ್ಲಿ ನೋಡಿ ತೆಗಿಲಿಕ್ಕಾಗಲ್ಲ, ಚಿಕ್ಕದುಂಟು ಅದು ತುಂಬ. ಇಲ್ಲಿ ಕೂಡ ಉಂಟು, ಮತ್ತು ನೋಡಿ ಇಲ್ಲಿ ಕೂಡ ಉಂಟು. ಆದರೆ ಇಲ್ಲಿ ಈ ಗಿಡದಲ್ಲಿ ಒಂದಾಗಿದೆ, ಅದು ಅಮ್ಮ ಬೀಜಕ್ಕಂತ ಬಿಟ್ಟಿದ್ದಾರೆ. ಅಪ್ಪ ಯಾವುದ್ರಲ್ಲಿ? ಎಂತ ಮಾಡುದು ನೀವೀಗ? ಏನು ಮಾಡೋದು, ಎಷ್ಟು ಅದು ಸೊಪ್ಪಿನೊಟ್ಟಿಗ? ಅದು ಪಲ್ಯಕ್ಕೆ. ಓಕೆ, ಇದು ಸಾರಿಗೆ. ಓಕೆ. ತುಂಬ ಉಂಟಲ್ಲ ಬೀಜ ನೋಡಿ. ಇದನ್ನು ಇಡುದಾ? ಸ್ವಲ್ಪ ಒಣಗಿಸ್ಬೇಕು. ತುಂಬ ಉಂಟಲ್ಲ. ಇದೆಲ್ಲ ಪಲ್ಯಕ್ಕ? ಸಪೂರ ದಂಟು ಎಲ್ಲ ಪಲ್ಯಕ್ಕೆ ಅಮ್ಮ ಇಲ್ಲಿ ಕಟ್ ಮಾಡ್ತಿದ್ದಾರೆ. ಸೊ ಇದು ರೆಡಿ ಆಯಿತು. ಈಗ ನೆಕ್ಸ್ಟ್ ಮಾಡೋದೀಗ. ಇದು ಹಾಡುಂಟು, ತಿಕ್ಕುಂಟಲ್ಲ ಹಾಡುಂಟು. ಪೂರ ಸೊಟ್ಟು. ನೆಕ್ಸ್ಟ್ ಈಗ ನಾವಿಲ್ಲಿ ಮರಗೆಣಸು ಕ್ಲೀನ್ ಮಾಡ್ತಾ ಇದ್ದೇವೆ. ಇದು ಡೀಟೇಲ್ ವಿಡಿಯೋ ನಾನು ಹಾಕಿದ್ದೇನೆ ಆಲ್ರೆಡಿ. ಸೊ ನೀವು ಅದನ್ನು ಕೂಡ ನೋಡ್ಬೋದು ಇದರ ರೆಸಿಪಿಗೆ. ಸ್ಕಿನ್ ತೆಗಿಲಿಕ್ಕೆ ಅದು ತುಂಬಾ ಖುಷಿ ಆಗೋದಲ್ಲ, ಸ್ಯಾಟಿಸ್ಫೈಯಿಂಗ್. ಖುಷಿ ಆಗ್ತದೆ ನನಗೆ ತೆಗಿಲಿಕ್ಕೆ. ವರ್ಷ ತುಂಬ ಮಾಡಾಯ್ತಾ? ಸಿ ಟೆಂಟು ಕೂಡ ಆಯ್ತು ಈಗ. ಸೋ ಸ್ಯಾಟಿಸ್ಫೈಯಿಂಗ್. ಅವರಿಗೆ ನೋಡಿ ಭಾರಿ ಖುಷಿ. ನನ್ನಾಗೆ ಉಂಟಿತ್ತು. ಅದೊಂದೇ ದಪ್ಪ ಇದ್ದದಲ್ಲ ಅದಕ್ಕೆ.
ಭಯಂಕರ ಗಟ್ಟಿ ಕೂಡ ಉಂಟು, ಒಳ್ಳೆದುಂಟಲ್ಲ. ಓ ಸೋ ಗುಡ್. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಹೇಗಿತ್ತು ಇವತ್ತಿನ ವಿಡಿಯೋ? ಸೊ ಇವತ್ತು ನಮ್ಗೆ ತುಂಬ ಖುಷಿ ಆಯಿತು, ಮರಗೆಣ್ಣು ತುಂಬ ಸಿಕ್ಕಿತ್ತಂತ ಖುಷಿ ಆಯಿತು. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ಮತ್ತೆ ಸಿಗೋಣ, ಬಾಯ್ ಬಾಯ್.